ವೆಲ್ಕಮ್ ಟು ಅಶ್ವಿನ್ ಚಾನಲ್. ಇವತ್ತು ಮಾಡ್ತೀವಿ ಮರ್ವಾಯಿ ಸುಕ್ಕ. ಬೇಕಾಗುವ ಸಾಮಗ್ರಿಗಳು: ಮೆಣಸು ಫ್ರೈ ಮಾಡಿದ್ದು, ಮತ್ತು ಜೀರಿಗೆ ಸ್ವಲ್ಪ, ಬೆಳ್ಳುಳ್ಳಿ, 1 ಕಪ್ಪು ಕಾಯಿ ತುರಿ. ಈಗ ಕೆಂಪು ಮೆಣಸು ಮಿಕ್ಸಿಗೆ ಹಾಕಿದ್ದೇವೆ. ಕೊತ್ತಂಬರಿ, ಅರಶಿನ ಸ್ವಲ್ಪ, ಗರಂ ಮಸಾಲ, ಜೀರಾ ಸ್ವಲ್ಪ, ಮೆಂತೆ ಸ್ವಲ್ಪ, ಸಾಸಿವೆ ಮತ್ತು ಪುಡಿ ಮಾಡಿದೆ ಎಲ್ಲ. ಇದನ್ನೆಲ್ಲ ಪುಡಿ ಮಾಡಿ ಇಟ್ಟದ್ದು. ಇದೆಲ್ಲ ಅರ್ಧ ಸ್ಪೂನ್ ಹಾಕಬೇಕು. ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಅರಶಿನ, ಸಾಸಿವೆ ಪುಡಿ ಮತ್ತು ಮೆಂತೆ ಸ್ವಲ್ಪ, ಗರಂ ಮಸಾಲ. ಇವಾಗೆಲ್ಲ ಹಾಕಿ ಲಾಸ್ಟಿಗೆ ಇಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ನೋಡಿ, ಇಷ್ಟು ಸ್ವಲ್ಪ. ಈಗ ಬೆಳ್ಳುಳ್ಳಿ, ಜೀರಿಗೆ ಹಾಕಬೇಕು. ಇದಕ್ಕೆ ಜೀರೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಇದು ಸ್ವಲ್ಪ ನೈಸ್ ಆಗಲಿಕ್ಕೆ. ಈಗ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀನಿ, ಅದು ಸಹ ಗ್ರೈಂಡ್ ಆಯಿತು. ಇನ್ನು ಈಗ ಲಾಸ್ಟಿಗೆ ಕಾಯಿ ತುರಿ ಹಾಕಿ ಸ್ವಲ್ಪ ಗರ್ರ ಅಂತ ಇದು ಮಾಡಬೇಕು. ಅಷ್ಟೇ, ಮಿಕ್ಸಿಯಲ್ಲಿ ರನ್ ಮಾಡಬೇಕು. ಈಗ ಇದಾಯಿತು, ಗ್ರೈಂಡ್ ಆಯಿತು. ಈಗ ಒಂದು ಕಡೆ ಇಟ್ಟು ಅದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಾಗೆ ಹಾಕಬೇಕು. ಅದರಲ್ಲಿ ನೀರುಂಟು ಕಪ್ಪಿನ ಚಿಕ್ಕಲ್ಲಿ. ಈಗ ನೀರುಳ್ಳಿ ಹಾಕುವ. ಅದಕ್ಕೆ ಸ್ವಲ್ಪ ಕರಿಬೇವು. ಲೋ ಫ್ಲೇಮ್ 3 to 1. ಸಾರಿ, ಲೋ ಫ್ಲೇಮಲ್ಲಿ ಇಡಬೇಕು, ಫಾಸ್ಟ್ ಇಡಬಾರ್ದು. ಈಗ ಮುಚ್ಚಳ ತೆಗೆಯುವ. ಇದಾಗಿದೆ. ಒಳ್ಳೆ ನೀರು ನೋಡಿ, ಅದರಲ್ಲಿ ತನ್ನಷ್ಟು ನೀರು ತುಂಬ ಆಗ್ತದೆ. ನೀರಿಷ್ಟು ನೀರುಂಟು ಇದರಲ್ಲಿ. ನೋಡಿ, ರುಚಿಗೆ ತಕ್ಕ ಉಪ್ಪು. ಇದಕ್ಕೆ ಸ್ವಲ್ಪ ಹಾಕಬೇಕು ಉಪ್ಪು, ಜಾಸ್ತಿ ಹಾಕಬಾರ್ದು. ಅದರಲ್ಲಿ ಉಂಟು ಉಪ್ಪು, ಉಪ್ಪಿನ ಅಂಶ ಉಂಟು ಅದರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಸಾಲೆ ಹಾಕುವ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಆಗ್ತಾ ಬಂತು, ಹಸಿ ವಾಸನೆ ಹೋಗುವ ತನಕ ಮಿಕ್ಸ್ ಮಾಡಬೇಕು. ಇದು ಮೊದಲು ಇಡುವಾಗ 5 ನಿಮಿಷ ಇಡಬೇಕು ಕಪ್ಪಿನ ಚಿಪ್ಪು, ಆಮೇಲೆ ಮಸಾಲೆ ಹಾಕೋದು. 5 ನಿಮಿಷ ಸಾಕು ಅದು ಬಾಯಿ ಬಿಡಲಿಕ್ಕೆ. ಮಸಾಲೆ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗುವ ತನಕ ಮಾಡ್ಬೇಕು. ಇನ್ನು ಆಯ್ತು ಇದು. ಮುಚ್ಚಳ. ಈಗ ಒಂದು 2 ನಿಮಿಷ ಸಾಕು. ಆಯ್ತು ಇದು. ಎಲ್ಲ ಹಸಿ ವಾಸನೆ ಹೋಗಿದೆ. ಆಯಿತು. ಈಗ ರೆಡಿ ಟು ಮರ್ವಾಯಿ ಸುಕ್ಕ. ಈಗ ರೆಡಿ ಟು ಸರ್ವ್ ಮರ್ವಾಯಿ ಸುಕ್ಕ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗ್ತದೆ ಇದು. ಒಂದು ಬೇಳೆ ಸಾರಿದ್ರೆ ತುಂಬ ರುಚಿಯಾಗಿರ್ತದೆ ಇದು ಮರ್ವಾಯಿ ಸುಕ್ಕ. ಇದನ್ನು ನಿಮಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.